ಕನ್ನಡ ಮತ್ತು ಇಂಗ್ಲಿಷ್ ಹೀಗೆ ಎರಡರಲ್ಲೂ ಕೂಡ 14 ವರ್ಷದ ಪುಟ್ಟ ಬಾಲಕನ ಕ್ರಿಕೆಟ್ ಕಾಮೆಂಟರಿಯ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದ್ದು ನೆಟ್ಟಿಗರ ಪ್ರಶಂಸೆಗೆ ಪಾತ್ರವಾಗಿದೆ. ಸ್ಪಷ್ಟ ಹಾಗೂ ನಿರರ್ಗಳವಾಗಿರುವಂತಹ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ವೀಕ್ಷಕ ವಿವರಣೆಯನ್ನು ನೀಡುತ್ತಾ ಇರುವಂತಹ ಈ ಹುಡುಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಬಾಲಕ. ಈತನ ಹೆಸರು ಜಸ್ವಿತ್. ಈತ ಕ್ರಿಕೆಟ್ನ ವೀಕ್ಷಕ ವಿವರಣೆ ನೀಡ್ತಾ ಇದ್ರೆ ಕ್ರಿಕೆಟ್ ನೋಡುವುದಕ್ಕಿಂತಲೂ ಕೂಡ ವೀಕ್ಷಕರ ವಿವರಣೆ ನೀಡುವವರು ಯಾರಿರಬಹುದು ಎಂಬ ಕುತೂಹಲ ಅಲ್ಲಿದ್ದವರೆಲ್ಲರನ್ನು ಕೂಡ ಕಾಡ್ತಾ ಇರ್ತದೆ. ಅಂತಹ ಸ್ಪಷ್ಟ ಮಾತುಗಾರಿಕೆ ಹಾಗೂ ಇಂಗ್ಲಿಷ್ ಹಾಗೂ ಕನ್ನಡ ಎರಡೂ ಭಾಷೆಗಳ ಪ್ರಾವೀಣ್ಯತೆ ಈ ಬಾಲಕ ಜಸ್ವಿತ್ಗೆ ಒಲಿದಿದೆ. ಸುಳ್ಯದ ಕೆವಿಜಿ ವಿದ್ಯಾಸಂಸ್ಥೆಯಲ್ಲಿ ನಡೆದ ಕ್ರಿಕೆಟ್ ಟೂರ್ನಿಯಲ್ಲಿ ಈ ಬಾಲಕ ಜಸ್ವಿತ್ ವೀಕ್ಷಕ ವಿವರಣೆಗಾರನಾಗಿ ಕಾಮೆಂಟ್ರಿ ನೀಡುತ್ತಾ ಇರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದ್ದು, ಇಷ್ಟು ಎಳೆಯ ವಯಸ್ಸಿಗೆ ಇಷ್ಟೊಂದು ಸ್ಪಷ್ಟ ಹಾಗೂ ನಿರರ್ಗಳವಾದ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಕ್ರಿಕೆಟ್ ಪದಗಳನ್ನ ಆತ ಹೇಳ್ತಾ ಇರುವುದನ್ನ ಕೇಳಿಸಿಕೊಳ್ತಾ ಇದ್ರೆ ಎಲ್ಲರೂ ವಾ ಎಂದು ತಲೆದೂಗ್ತಾರೆ. ಈತನ ಈ ಪ್ರತಿಭೆಗೆ ವೇದಿಕೆ ಒದಗಿಸಿದ ಕೆವಿಜಿ ವಿದ್ಯಾಸಂಸ್ಥೆಯು ಕಾರ್ಯಕ್ರಮದಲ್ಲಿ ಜಸ್ವಿತ್ ನನ್ನ ಅಭಿನಂದಿಸಿ ಶುಭ ಹಾರೈಸಿದೆ. ಇತ್ತೀಚೆಗೆ ಬಹುತೇಕ ಮಕ್ಕಳಿಗೆ ಬರೆಯುವುದಕ್ಕೆ ಓದುವುದಕ್ಕೆ ಕನ್ನಡ ಬಂದ್ರೆ ಇಂಗ್ಲಿಷ್ ಬರಲ್ಲ, ಇಂಗ್ಲಿಷ್ ಬಂದ್ರೆ ಕನ್ನಡ ಬರಲ್ಲ. ಹಾಗೆಯೇ ಕ್ರಿಕೆಟ್ನ ಇಂಗ್ಲಿಷ್ ಪದಗಳಿಗೆ ಸ್ಪಷ್ಟವಾಗಿ ಕನ್ನಡ ಪದಗಳನ್ನ ಹಾಕುವುದು ಜೊತೆಗೆ ಅದನ್ನ ಹೇಳುವುದು ಬಹಳ ಸಹಜ ಎಂಬಂತೆ ಬಳಸುವುದು ಸುಲಭವಲ್ಲ. ಆದರೂ ಈ ಬಾಲಕ ಇಲ್ಲಿ ಸ್ಪಷ್ಟವಾದ ಕನ್ನಡದಲ್ಲಿಯೂ ಕೂಡ ಎಲ್ಲರೂ ಇಷ್ಟಪಡುವಂತೆ ಕಾಮೆಂಟ್ರಿ ಮಾಡ್ತಾ ಇದ್ದು ಈ ಹಳ್ಳಿ ಪ್ರತಿಭೆಗೆ ಭವಿಷ್ಯದಲ್ಲಿ ಇನ್ನಷ್ಟು ಮತ್ತಷ್ಟು ಬೆಳೆದು ತಮ್ಮೂರಿಗೆ ಕೀರ್ತಿ ತರಬೇಕು ಎಂಬ ಆಶಯ ಅಲ್ಲಿನ ಸ್ಥಳೀಯ ಕ್ರೀಡಾಭಿಮಾನಿಗಳದ್ದು. ಇತ್ತ ಕಿರಣ್ ಬೆಳ್ಳಾರೆ ಅವರು ಹಂಚಿಕೊಂಡಂತಹ ಜಸ್ ಅವರ ವಿಡಿಯೋವನ್ನ ಲಕ್ಷಾಂತರ ಜನ ವೀಕ್ಷಿಸಿದ್ದು ಬಾಲಕನಿಗೆ ಶುಭ ಹಾರೈಸಿ ಕಮೆಂಟ್ ಮಾಡಿದ್ದಾರೆ. The ball races to the boundary. What a shot! Fantastic batting. So the Stormers shows 30 on the board. Ravi Saridiga ದಾಳಿಗಾರಿಕಾ ತುದಿಯಲ್ಲಿ ಬೌಂಡರಿಯನ್ನ ಬಿಟ್ಟುಕೊಡ್ತಾ ಇದ್ರೆ ನವೀನ್ ಸುಳ್ಯ 4 ಚೆಂಡುಗಳಲ್ಲಿ ವೈಯಕ್ತಿಕವಾಗಿ ಗಳಿಸಿಕೊಂಡದ್ದು 12. ದಾಂಡುಗಾರಿಕಾ ತುದಿಯಲ್ಲಿ ನವೀನ್ ಸರ್ ಪಂದ್ಯಾಟವನ್ನ ಗೆಲ್ಲಿಸಬಲ್ಲಂತ ಸಾಮರ್ಥ್ಯವನ್ನ ಹೊಂದಿರತಕ್ಕಂತ ದಾಂಡಿಗ ಮಿಸ್ಟರ್ ನವೀನ್ ಸರ್ ದಾಂಡುಗಾರಿಕಾ ತುದಿಯಲ್ಲಿ ಮತ್ತೆ ರವಿ ಕಂಬ್ಯಾಕ್ ಮಾಡಲೇಬೇಕಾದ ಸನ್ನಿವೇಶ ಎದುರಾಗ್ತಾ ಇದೆ. Divari, what a shot! What a shot! And again, the ball races to the boundary. What a batting! It's you beauty! Naveen you beauty! What a batting! ಖಂಡಿತವಾಗಿದ್ದು ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ, ಕಲಾತ್ಮಕ ಶೈಲಿ ಹೊಡೆತ ಅಲ್ಲಿ ಲಾಂಗ್ ಆಫ್ ತುದಿಯಲ್ಲಿ ನೇರ ಸೀಮಾ ರೇಖೆ ಗಡಿ ದಾಟಿಕೊಳ್ತಾ ಇದೆ. ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳಿಗೆ ಮುಂದೆ ಬರುವಂತಹ ದಿನಗಳಲ್ಲಿ ಆಲ್ ದಿ ಬೆಸ್ಟ್. ತಮ್ಮ ವೃತ್ತಿ ಜೀವನದಲ್ಲಿ ತಾವು ತೊಡಗಿಕೊಳ್ಳುತ್ತಿದ್ದೀರಿ. ಅದೇ ರೀತಿಯಲ್ಲಿ ಟೀಚಿಂಗ್ ಸ್ಟಾಫ್ ಗಳಾಗಿರಬಹುದು, ಅನೇಕ ಡಾಕ್ಟರ್ಸ್ಗಳಾಗಿರಬಹುದು, ಎಲ್ಲರೂ ಕೂಡ ಒಂದು ಮೈದಾನದಲ್ಲಿ ಸುಂದರತೆಯ ಪ್ರದರ್ಶನದೊಂದಿಗೆ ಕಂಡುಬರುವಾಗ ಖಂಡಿತವಾಗಿ ಖುಷಿಯಾಯಿತು. ಹಾಗೆಯೇ ಯಾವುದೇ ಚರ್ಚೆಗೆ ಅವಕಾಶ ಮಾಡಿಕೊಂಡಿಲ್ಲ. ಕ್ರೀಡಾ ಸ್ಫೂರ್ತಿ ಅನ್ನುವಂಥದ್ದು ಇಲ್ಲಿ ಕಂಡು ಬಂದಿದ್ದು, ಆದ ಕಾರಣ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಕೆಟ್ಟ ತಂಡ, ಅದೇ ರೀತಿ ರನ್ನರ್ಸ್ ಅಪ್ಪಾಗಿ ಹೊರಬಂದಂತ ತಂಡ ಎಲ್ಲ ಆಟಗಾರರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು